ಕಾಂಗ್ರೆಸ್ ಅವರಿಗೆ ಮತ್ತು ಜನತಾದಳದವರಿಗೆ ಜನರು ಅಂದರೆ ವೋಟ್ ಮಾತ್ರ ಕಾಣೋದು. ಜನರು ಅಂದರೆ ವೋಟ್ ಬ್ಯಾಂಕ್ ಮಾತ್ರ. ಅವರು ಇದೇ ಥರ ಮಾಡಿ ಮಾಡಿ ಈ ದೇಶವನ್ನು ಅವತ್ತಿನಿಂದ ಇವತ್ತಿನ ತನಕ ವಿಭಜನೆ ಮಾಡುವಂಥದ್ದು ಮತ್ತು ಧರ್ಮದ ಆಧಾರದಲ್ಲಿ ಮತದ ಆಧಾರದಲ್ಲಿ ವಿಭಜನೆ ಮಾಡುವಂಥದ್ದು ಮಾಡಿದರು. ಅದಕ್ಕೆ ತಕ್ಕ ಶಾಸ್ತಿಯನ್ನು ದೇಶದ ಜನ ಅವರಿಗೆ ಮಾಡಿದ್ದಾರೆ. ಇವತ್ತು ಅವರು ಎಲ್ಲಿ ಅನ್ನುವಂಥದ್ದನ್ನು ಟಾರ್ಚ್ ಲೈಟ್ ಹಾಕಿ ಹುಡುಕಬೇಕು. ಆ ಪರಿಸ್ಥಿತಿ ಕಾಂಗ್ರೆಸ್ಗೆ ನಿರ್ಮಾಣ ಆಗಿದೆ. ಅವರ ಮಾನಸಿಕತೆಯನ್ನು ಈಗಲಾದರೂ ಬದಲಾಯಿಸ್ಕೋಬೇಕು. ನಾವು ಜನರ ಭಾವನೆ ಜೊತೆ ನಿಲ್ಲುವಂಥ ಒಂದು ಪಾರ್ಟಿಯವರು. ಜನರ ಭಾವನೆ ಏನು, ಜನರ ಅಪೇಕ್ಷೆ ಏನು, ಜನ ಯಾವುದನ್ನು ಇಷ್ಟಪಡ್ತಾರೆ, ಸಂಘರ್ಷ ಆಗದ ರೀತಿಯಲ್ಲಿ ಇಡೀ ಸಮುದಾಯವನ್ನು ಒಟ್ಟಿಗೆ ಹೇಗೆ ತೊಗೊಂಡೋಗ್ಬೋದು, ಇದು ನಮ್ಮ ಚಿಂತನೆ. ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದಮೇಲೆ ಈ ದೇಶದಲ್ಲಿ ಕೋಮುಗಲಭೆ ನಡೆದಿಲ್ಲ. ಆದರೆ ನಿಮ್ಮದೇ ಸರ್ಕಾರ ಇದ್ದಾಗ ಹಲವಾರು ಕೋಮುಗಲಭೆ ನಡೆದಿತ್ತು, ಹಲವಾರು ಜನ ಪ್ರಾಣತ್ಯಾಗ ಮಾಡಿದರು, ಹಲವಾರು ಜನ ವಿಧವೆಯರಾಗಿದ್ದರು. ಆದರೆ ಇವತ್ತು ನರೇಂದ್ರ ಮೋದಿಯವರು ದೇಶವನ್ನು ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ತೊಗೊಂಡು ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಾವು ಮಾಡಿದಂಥ ಯಾವುದೇ ಯೋಜನೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ. ಒಡೆದಾಳುವಂಥ ನೀತಿಯನ್ನು ಮಾಡಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು. ಅವರ ಸರ್ಕಾರ ಇದ್ದಾಗ ಶಾದಿ ಭಾಗ್ಯ, ಅವರ ಸರ್ಕಾರ ಇದ್ದಾಗ ಕೇವಲ ಒಂದು ವರ್ಗದ ಜನಕ್ಕೆ ಮಾತ್ರ, ಮಕ್ಕಳಿಗೆ ಮಾತ್ರ ಟೂರು, ಇಂಥದನ್ನು ಮಾಡಿದಂಥದ್ದು ಸಿದ್ದರಾಮಯ್ಯನವರು. ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ದು ಸಿದ್ದರಾಮಯ್ಯನವರು. ಅದೇ ಮಾನಸಿಕತೆಯನ್ನು ಮತ್ತೊಂದು ಸಾರಿ ರಾಜ್ಯದ ಜನರ ಮುಂದೆ ಹೇರಬೇಕನ್ನುವಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನನಗೆ ಅನಿಸುವಂಥದ್ದು ಕಾಂಗ್ರೆಸ್ಗೆ ಜನತಾದಳಕ್ಕೆ ಓಟು ಮಾತ್ರ ಕಾಣ್ತಿದೆ, ನಮಗೆ ಜನ ಕಾಣ್ತಿದ್ದಾರೆ.